ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಪತ್ರಿಕಾ ಮಾಧ್ಯಮದ ಹಾಗೂ ನಮ್ಮ ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಸಹೋದರಿ ಬಂಧುಗಳಿಗೂ ಪ್ರಪ್ರಥಮವಾಗಿ ವಂದಿಸಿಕೊಂಡು ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಮಹಿಳಾ ಒಕ್ಕೂಟದ ಜಿಲ್ಲೆಯ ಅಧ್ಯಕ್ಷರೂ ಆಗಿರ್ತಕ್ಕಂಥ ಚಂಚಲಾಕ್ಷಿ ತೇಜೋಮಯ ಇದ್ದಾರೆ. ಮಹಿಳಾ ಮಂಡಲದ ಒಕ್ಕೂಟಗಳ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಶೆಟ್ಟಿಯವರಿದ್ದಾರೆ. ವೀರಶೈವ ಸಭಾದ ಅಧ್ಯಕ್ಷರು ಅಕ್ಕ ಮಹಾದೇವಿ ಮಹಿಳಾ ಒಕ್ಕೂಟದ ಅಧ್ಯಕ್ಷರೂ ಆಗಿರ್ತಕ್ಕಂಥ ಸುಮಾ ಮಾನ್ವಿಯವರಿದ್ದಾರೆ. ಹಾಗೆ ಪ್ರೇಮಾ ಲತಾರವರಿದ್ದಾರೆ. ಇವರೆಲ್ಲರನ್ನು ಕೂಡ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸಿಕೊಂಡು ಇವತ್ತಿನ ಪತ್ರಿಕಾಗೋಷ್ಠಿಯ ಪ್ರಮುಖ ನಮ್ಮ ಉದ್ದೇಶ ಮಹಿಳೆಯರಿಗಾಗಿ ಸರ್ಕಾರದಿಂದ ಋತುತಾರ ಹೊಸ ಯೋಜನೆಯನ್ನು ಸನ್ಮಾನ್ಯ ನಮ್ಮ ರಾಜ್ಯದ ಆರೋಗ್ಯ ಸಚಿವರಾಗಿರ್ತಕ್ಕಂಥ UT ಖಾದರ್ ಅವರು ಈ ಯೋಜನೆಯನ್ನು ಜಾರಿಗೊಳಿಸ್ತಾ ಇದ್ದಾರೆ. ಈ ಯೋಜನೆ ಮಹಿಳೆಯರಿಗಾಗಿ ವಿದ್ಯಾರ್ಥಿನಿಯರಿಗಾಗಿ ಬಹಳಷ್ಟು ಅತ್ಯುತ್ತಮವಾದಂಥ ಅರ್ಥಪೂರ್ಣವಾದಂಥ ಜಾರಿಗೆಗೊಳಿಸುವಂಥ ಈ ಯೋಜನೆಯನ್ನು ನಾವೆಲ್ಲರೂ ಸೇರಿಕೊಂಡು ರಾಜಕೀಯ ರಹಿತವಾಗಿ ಎಲ್ಲ ಮಹಿಳೆಯರು ಒಗ್ಗೂಡಿಕೊಂಡು ಈ ಕಾರ್ಯಕ್ರಮವನ್ನು ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಇವತ್ತು ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆಯು ಋತು ತಾರಾ ಕಾರ್ಯಕ್ರಮ ಅಂತೇಳಿ ಕಿಶೋರಿಯರು ಹಾಗೂ ಮಹಿಳೆಯರಲ್ಲಿ ಋತುಚಕ್ರದ ಆರೋಗ್ಯ, ಸ್ವಚ್ಛತೆ ಮತ್ತು ಆರೋಗ್ಯ ಅರಿವು ಮೂಡಿಸುವ ಮಹತ್ವದ ಒಂದು ಉಪಕ್ರಮವಾಗಿದೆ. ಋತುಚಕ್ರದ ಕುರಿತು ಇರುವ ಮೂಢನಂಬಿಕೆ, ತಪ್ಪು ಕಲ್ಪನೆ, ಮುಜುಗರಗಳನ್ನು ನಿವಾರಿಸಿ ವೈಜ್ಞಾನಿಕ ಮಾಹಿತಿಯನ್ನು ತಲುಪಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ. ಇವತ್ತು ಹೆಣ್ಮಕ್ಕಳಲ್ಲಿ ಸುರಕ್ಷಿತ ಆರೋಗ್ಯದ ಮುಟ್ಟಿನ ಸ್ವಚ್ಛತಾ ಪದ್ಧತಿಗಳ ಬಗ್ಗೆ ಮಕ್ಕಳಿಗೆ ಅರಿವಿರುವುದಿಲ್ಲ. ಅದರ ಬಗ್ಗೆ ಅರಿವನ್ನು ಮೂಡಿಸುವುದು, ಹಾಗೆ ಶಿಕ್ಷಣ ಮತ್ತು ಶಾಲಾ ಹಾಜರಾತಿಗೆ ಮಕ್ಕಳು ಇವತ್ತು ಕೆಲವೊಂದು ಮಕ್ಕಳು ಆಬ್ಸೆಂಟ್ ಕೂಡ ಇದರಿಂದ ಆಗ್ತಾ ಇದ್ದಾರೆ. ಇದಕ್ಕೆ ಏನು ಅಗತ್ಯವಾದಂಥ ಅವರಿಗೆ ಆರೋಗ್ಯಪೂರ್ಣವಾದಂಥ ಬೆಂಬಲವನ್ನು ಕೂಡ ನೀಡಲಿಕ್ಕೆ ಇವತ್ತು ಆರೋಗ್ಯ ಇಲಾಖೆ ಈ ಋತುತಾರ ಕಾರ್ಯಕ್ರಮದಿಂದ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಮಾಡುವ ಒಂದು ಉದ್ದೇಶವು ಕೂಡ ಇಟ್ಕೊಂಡಿದೆ. ಹಾಗೆ ಸ್ಯಾನಿಟರಿ ಪ್ಯಾಡ್ಗಳ ಬಳಕೆಯಲ್ಲಿ ಕೂಡ ಇವತ್ತು ಮೆನ್ಶುವಲ್ ಕಪ್ಗಳಂತಹ ಪರಿಸರ ಸ್ನೇಹಿ ಒಂದು ಪರ್ಯಾಯಗಳ ಬಗ್ಗೆಯೂ ಕೂಡ ಸೂಕ್ತ ಅರಿವನ್ನು ನಮ್ಮ ಹೆಣ್ಣುಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಮೂಡಿಸಲಿಕ್ಕೆ ಕೂಡ ಇವತ್ತು ಈ ಯೋಜನೆಯಲ್ಲಿದೆ. ಇದರೊಂದಿಗೆ ಇವತ್ತು ಇನ್ನೊಂದು ಬಹಳಷ್ಟು ದೊಡ್ಡ ಸಮಸ್ಯೆಯನ್ನು ನಮ್ಮ ಮಹಿಳೆಯರು ಆಫ್ಟರ್ 40-45 ಮಹಿಳೆಯರು ಇವತ್ತು ಬಹಳಷ್ಟು ಮಹಿಳೆಯರು ಇವತ್ತು ಒಂದು ಎದುರಿಸ್ತಕ್ಕಂಥ ಒಂದು ಸಮಸ್ಯೆ ಮೆನೋಪಾಸ್ ಅಥವಾ ಈ ಒಂದು ಮೆನೋಪಾಸ್ ಋತುಬಂಧದ ಈ ಸಮಯದಲ್ಲಿ ಕೂಡ ಮಹಿಳೆಯರಿಗೆ ಒಂದು ಜಾಗೃತಿ ಮೂಡಿಸುವುದು ಕೂಡ ಅತಿ ಮುಖ್ಯ ಎನ್ನುವಂತಹ ನೆಲೆಯಲ್ಲಿ ಮೆನೋಪಾಸ್ ಮಹಿಳೆಯರ ಜೀವನದ ಸಹಜ ಹಂತವಾಗಿದ್ದು ಈ ಸಂದರ್ಭದಲ್ಲಿ ಉಂಟಾಗುವಂತಹ ದೈಹಿಕ ಮಾನಸಿಕ ಬದಲಾವಣೆಗಳು, ಆ ಸಂದರ್ಭದಲ್ಲಿ ಇವತ್ತು ಬಿಸಿ ಹೊಡೆತ, ನಿದ್ರೆಯ ತೊಂದರೆ, ಮನಸ್ಥಿತಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗುವಂಥ ಲಕ್ಷಣಗಳು, ಇದರ ಬಗ್ಗೆ ಸರಿಯಾಗಿ ಇವತ್ತು ಮಾಹಿತಿ ಇರುವುದಿಲ್ಲ. ಸಡನ್ ಆಗಿ ಇಂತಹ ಸಮಸ್ಯೆಗಳು ಬರುವಾಗ ನಾವಿತ್ತು ಕಾಣ್ತಾ ಇದ್ದೇವೆ. ನಮ್ಮ ಹತ್ರ ಹೇಳ್ತಾರೆ ಏನಾಗ್ತದೆ ಏನು ಹೋಗ್ತದೆ ಅಂತ ಗೊತ್ತಾಗುದಿಲ್ಲ, ಇಂತಹ ಸಮಸ್ಯೆಗಳು ಬರ್ತದೆ ಅಂತೇಳಿ. ಆವಾಗ ಇವತ್ತು ಹಳ್ಳಿಯಲ್ಲೆಲ್ಲ ಏನೇನೋ ತಿಳ್ಕೊಳ್ತಾರೆ, ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಕೆಲವು ಮಹಿಳೆಯರನ್ನ. ಅಂದರೆ ಸರಿಯಾದಂಥ ಮಾಹಿತಿಗಳವರಿಗೆ ಇದರ ಬಗ್ಗೆ ಇರುವುದಿಲ್ಲ. ನಾವೆಷ್ಟೋ ಕೇಳಿಕೊಂಡಿದ್ದೇವೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಪಾಪ ಅವರನ್ನು, ಏನಿರುವುದಿಲ್ಲ, ಟೆಸ್ಟಿಗೆ ಹೋಗುವಾಗ ಏನು ಇರುವುದಿಲ್ಲ. ಇದು ಈ ಪ್ರಾಬ್ಲಮ್ ಇರೋದು ಅವರಿಗೆ. ಅದನ್ನು ಕೂಡ ಅದರ ಇವತ್ತು ಜಾಗೃತಿ ಮತ್ತು ಅರಿವು ಮೂಡಿಸುವುದು ಕೂಡ ಇವತ್ತು ಆರೋಗ್ಯ ಇಲಾಖೆಯ ಪ್ರಮುಖ ಕರ್ತವ್ಯ. ಅದು ಕೂಡ ಈ ಋತುತಾರ ಯೋಜನೆಯ ಒಂದು ಉದ್ದೇಶ ಆಗಿದೆ. ಹಾಗೆ ಈ ಯೋಜನೆಯಲ್ಲಿ ಇವತ್ತು ಕಿಶೋರಾವಸ್ಥೆಯಿಂದ ಮೆನೋಪಾಸ್ ಹಂತದವರೆಗೆ ಮಹಿಳೆಯರ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಮಹಿಳೆಯರ ಹೆಣ್ಣುಮಕ್ಕಳ ಆರೋಗ್ಯ, ಗೌರವ, ಸುರಕ್ಷತೆ, ಆತ್ಮವಿಶ್ವಾಸವನ್ನು ಖಚಿತಪಡಿಸುವುದು, ಮೂಡಿಸುವುದು ಇವತ್ತು ನಮ್ಮೆಲ್ಲರ ಜವಾಬ್ದಾರಿ, ಸರ್ಕಾರದ ಕೂಡ ಜವಾಬ್ದಾರಿಯಾಗಿದೆ. ಹಾಗಾಗಿ ಇವತ್ತು ಪೋಷಕರು, ಶಿಕ್ಷಕರು, ಆರೋಗ್ಯ ಕಾರ್ಯಕರ್ತೆಯರು, ಸಮಾಜದ ಸಹಕಾರದೊಂದಿಗೆ
ಹಾಗೆ ತಾವು ಪತ್ರಿಕಾ ಮಾಧ್ಯಮದವರು ಕೂಡ ಇವತ್ತು ಮುಟ್ಟಿನ ಆರೋಗ್ಯ, ಮಹಿಳೆಯರ ಆರೋಗ್ಯದ ಕುರಿತು ಮುಕ್ತ ಮತ್ತು ವೈಜ್ಞಾನಿಕ ಸಂವಾದವನ್ನು ಇವತ್ತು ಇದರಿಂದ ಬೆಳೆಸಬೇಕಾಗಿದೆ. ಇದು ಕೂಡ ಈ ಯೋಜನೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಬರ್ತದೆ. ಹಾಗಾಗಿ ಋತುತಾರ ಈ ಕೇವಲ ಋತುಚಕ್ರದ ಸ್ವಚ್ಛತೆಯ ಕಾರ್ಯಕ್ರಮ ಆಗಿರದೆ ಕಿಶೋರಿಯರಿಂದ ಹಿಡಿದು ಮೆನೋಪಾಸ್ ಹಂತದ ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಅರಿವು ಆತ್ಮವಿಶ್ವಾಸವನ್ನ ಮೂಡಿಸುವುದು ಕೂಡ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತೇಳಿ ಹೇಳಿಕೊಂಡಿದ್ದಾರೆ. ಹಾಗಾಗಿ ನಾವು UT ಖಾದರ್ ಅವರು ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿಗಳಿಗಾಗಿ ಇವತ್ತು ವಿದ್ಯಾರ್ಥಿನಿಯರಿಗೆ ಹಾಗೂ ಮಹಿಳೆಯರಿಗೆ ಹಾಕಿದಂತಹ ಈ ಕಾರ್ಯಕ್ರಮ ಅತ್ಯುನ್ನತ ಕಾರ್ಯಕ್ರಮ, ಆಶಾದಾಯಕ ಕಾರ್ಯಕ್ರಮ, ಮಹಿಳೆಯರ ಹೆಣ್ಣು ಮಕ್ಕಳ ಬಾಳಿಗೆ ಇದು ಖಂಡಿತ ಅವಳ ಸ್ವಾವಲಂಬಿ ಆತ್ಮವಿಶ್ವಾಸವನ್ನ ಬೆಳೆಸಲಿಕ್ಕೆ ಕೂಡ ಈ ಋತುತಾರ ಯೋಜನೆ ಮುಂದಕ್ಕೆ ಅವರಿಗೆ ಖಂಡಿತ ಇದರಿಂದ ತುಂಬ ಜಾಗೃತಿಯನ್ನ ಮೂಡಿಸ್ಲಿಕ್ಕಿದೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿಕೊಂಡು ಇದನ್ನ ಒಕ್ಕೊರಲಿನಿಂದ ಈ ಕಾರ್ಯಕ್ರಮವನ್ನ ಇದು ಅತ್ಯುತ್ತಮ ರೀತಿಯಲ್ಲಿ ಸರ್ಕಾರದ ಉದ್ದೇಶವನ್ನ ಇಟ್ಟುಕೊಂಡು ಇದು ಜಾರಿಗೊಳಿಸಬೇಕು ಅಂತ ಹೇಳಿ ಅವರ ಹತ್ರ ನಾವು ಅದನ್ನ ಈ ಕಾರ್ಯಕ್ರಮವನ್ನ ಸ್ವಾಗತಿಸುವುದರ ಮುಖಾಂತರ ಸರ್ಕಾರಕ್ಕೆ ಕೂಡ ನಾವು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಎಲ್ಲ ಕಡೆ ನೋಡಿರ್ಬೋದು, ಈ ಋತುಚಕ್ರ 10 ವರ್ಷದ ಮಕ್ಕಳಲ್ಲೇ ಪ್ರಾರಂಭ ಆಗ್ತದೆ. ಯಾಕೆ ಹೇಳಿದರೆ ಈಗಿನ ಈ ಜಂಕ್ ಫುಡ್ಡು ಹಾಗೂ ಅವರ ಒಂದು ಮನೆಯಲ್ಲಿ ಇರುವ ವಾತಾವರಣ ಇದರಿಂದಾಗಿ ಸಣ್ಣ ಮಕ್ಕಳಲ್ಲೇ ಋತುಚಕ್ರ ಸ್ಟಾರ್ಟ್ ಆಗ್ತದೆ. ಇದರ ಬಗ್ಗೆ ಶಾಲೆಗಳಲ್ಲಿ ಸಹ ಮಕ್ಕಳಿಗೆ ಮಾಹಿತಿ ಕೊಡಬೇಕು. ಅದೇ ರೀತಿ ಹೆತ್ತವರು, ಹಿರಿಯರು ಇದರ ಬಗ್ಗೆ ಮಕ್ಕಳಿಗೆ ಮಾಹಿತಿ ಕೊಡಬೇಕಾಗ್ತದೆ. ಇನ್ನೊಂದು ಮೆನೋಪಾಸ್, ಅದು ತುಂಬ ಬಹಳ ದೊಡ್ಡ ಕಾಯಿಲೆ ಆಗಿ ಆಗ್ತದೆ ಕೆಲವರಿಗೆಲ್ಲ. ಯಾಕೆ ಹೇಳಿದರೆ ಇದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಅದಕ್ಕೆ ತಕ್ಕಂಥ ವೈದ್ಯಕೀಯ ನೆರವು ಕೊಡದಿದ್ದರೆ, ಮನೆಯಲ್ಲಿ ಅದಕ್ಕೆ ಸ್ಪಂದಿಸುವವರು ಇಲ್ಲದಿದ್ದರೆ ಅದು ಮಾನಸಿಕವಾಗಿ ತುಂಬ ಜಾಸ್ತಿ ಆಗುವ ಪ್ರಸಂಗ ತುಂಬ ಆಗಿದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಆದರೆ ಜಾಯಿಂಟ್ ಫ್ಯಾಮಿಲಿ ಇದ್ದದ್ರಿಂದ ಅಲ್ಲೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಈಗಿನ ಕಾಲದಲ್ಲಿ ಈ ಒಬ್ಬೊಬ್ಬರು ಇರುವುದು ಮನೆಯಲ್ಲಿ ಹೆಂಗಸರು, ಅದು ಇರುವಾಗ ಏನೇನೋ ಆಲೋಚನೆ, ಆರೋಗ್ಯದಲ್ಲಿ ಏರುಪೇರು, ಇಂಥ ಸಮಯದಲ್ಲಿ ಅವರಿಗೆ ಮಾಹಿತಿ ಹಾಗೂ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದು ಒಳ್ಳೆಯ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಬಂದರೆ ಸಮಾಜದ ಒಂದು ಆರೋಗ್ಯಕರ ಬೆಳವಣಿಗೆಗೆ ಸಾಧ್ಯವಾಗ್ತದೆ. ಈ ಯೋಜನೆಯನ್ನು ನಾವು ಮುಕ್ತವಾಗಿ ಸ್ವಾಗತಿಸ್ತೇವೆ. ಯಾಕಂದರೆ ಮಹಿಳೆಯರು ಸಮಾಜದ ಕಣ್ಣು ಅಂತ ಹೇಳ್ತಾರೆ. ಹಾಗಾಗಿ ಅವರ ಆರೋಗ್ಯದ ಕಡೆಗೆ ಗಮನ ಹರಿಸುವಂತಹ ಒಂದು ವಿನೂತನ ಕಾರ್ಯಕ್ರಮವನ್ನು ಸರ್ಕಾರ ಆಯೋಜಿಸಿದೆ. ಮಕ್ಕಳಲ್ಲಿ ಈಗ ಸಣ್ಣ ಮಕ್ಕಳಲ್ಲೇ ಈಗ ಮೊದಲಿನ ಹಾಗೆ ಇಲ್ಲ, 14-15 ವರ್ಷದಾಗೆ ಋತುಮತಿ ಆಗೋದಿಲ್ಲ. ಈಗ ಬಹಳ ಬೇಗನೆ ಆಗ್ತಾರೆ, ಅವ್ರಿಗೆ ಅದರ ಅರಿವು ಇರುವುದಿಲ್ಲ. ಈ ಅರಿವನ್ನು ಶಾಲೆಗಳಲ್ಲಿ ಮತ್ತೆ ಪೋಷಕರು ಸರಿಯಾದ ಒಂದು ಮಾಹಿತಿಯನ್ನು ನೀಡಬೇಕು ಮಕ್ಕಳಿಗೆ. ಹಾಗೆ ಈಗ ತುಂಬ ಕಂಪನಿಗಳೆಲ್ಲ ಸ್ಯಾನಿಟರಿ ಪ್ಯಾಡ್ಗಳನ್ನೆಲ್ಲ ನೀಡ್ತಾ ಇದ್ದಾರೆ. ಅದರ ಬಗ್ಗೆ ಸಹ ಅದನ್ನು ಹೇಗೆ ಅಂದರೆ ಕೆಲವರು ಗುಣಮಟ್ಟದ ಒಂದು ಅವರ ಬಿಸ್ನೆಸ್ಸಿಗಾಗಿ ಅಲ್ಲದೆ ಗುಣಮಟ್ಟದಂತಹ ಸ್ಯಾನಿಟರಿ ಪ್ಯಾಡ್ಗಳನ್ನೆಲ್ಲ ನೀಡಿ ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು ಅಂತ ನಾನು ಹೇಳ್ತೇನೆ. ಹಾಗೆ ಇಂತಹ ಕಾರ್ಯಕ್ರಮಗಳು ಸರಿಯಾಗಿ ನಡೆದ್ರೆ ಮಹಿಳೆಯರಿಗೆ ಅಂದರೆ ಈ ಮೊನೋಪಾಲ್ಸ್ ಅನ್ನೋದು ತುಂಬ ಮಹಿಳೆಯರ ಹತ್ರ ಈಗ ತುಂಬ ಜನರ ಹತ್ರ ಕೇಳಿ ಬರ್ತಾ ಇದೆ. ಯಾಕಂದರೆ ಸ್ವಲ್ಪ ಏಜ್ ಆದಾಗೆ ಅವರ ವೀಕ್ನೆಸ್ ಆದಾಗ ಮಕ್ಕಳ ಮತ್ತು ಮನೆಯವರ ಒಂದು ಕೌಟುಂಬಿಕ ಇದು ಅಲ್ಲಿ ಬರ್ತದೆ. ಹಾಗಾಗುವಾಗ ಬಹಳವಾಗಿ ಕೆಲವರಿಗೆ ಎಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂತಹ ಪ್ರಸಂಗಗಳು ಸಹ ಬಂದದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಸರ್ಕಾರದ ಈ ಎಂಥ ಯೋಜನೆಗಳು ನಾವು ಮುಕ್ತವಾಗಿ ಸ್ವಾಗತ ಮಾಡ್ತೇವೆ. ಮತ್ತು ನಾನೊಂದು ಹೇಳಬೇಕು ಅಂತಾದರೆ, ಈಗ ಈ ನಮ್ಮ ವೆನ್ಲಾಕ್ ಹಾಸ್ಪಿಟ್ಲ್ ಹೇಗಿದೆ ಅಂತ ಹೇಳಿದ್ರೆ, ಸರ್ಕಾರದ ಹಾಸ್ಪಿಟ್ಲ್ ಯಾವುದೇ ಒಂದು ಪ್ರೈವೇಟ್ ಹಾಸ್ಪಿಟ್ಲಿನ ಗುಣಮಟ್ಟದಲ್ಲಿ ಇದೆ ಅಂತ ಅದನ್ನ ಒಂದು ಸದುಪಯೋಗಗೊಳಿಸ್ಕೊಳ್ಬೇಕು. ಎಲ್ಲರೂ ಏನ್ ಹೇಳ್ತಾರೆ, ಅದೊಂದು BPL ಕಾರ್ಡಿನವರಿಗೆ ಅಂತ ಒಂದು ಸಣ್ಣ ಮಟ್ಟದ ಮನಸ್ಥಿತಿ ಇದೆ. ಖಂಡಿತವಾಗಿಯೂ ಅಲ್ಲ. ಇದನ್ನ ಸದುಪಯೋಗ ಎಲ್ಲ ಮಹಿಳೆಯರು ಹಾಗೆ ನಾವು ಪುರುಷರು ಮಹಿಳೆಯರು ಎಲ್ಲರೂ ಇದರೊಂದು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ನಾನು ಹೇಳುತ್ತಾ, ಇಂತಹ ಒಂದು ಕಾರ್ಯಕ್ರಮಗಳು ಮಹಿಳಾ ಪರವಾದಂತಹ ಕಾರ್ಯಕ್ರಮಗಳು ನಡೆದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಇದನ್ನ ಪ್ರತಿಯೊಂದು ಮಹಿಳೆಯರಿಗೂ ಸಂಘ ಸಂಸ್ಥೆಗಳಿಗೂ ತಲುಪಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವ ಒಂದು ನಿಟ್ಟಿನಲ್ಲಿ ಇದನ್ನ ನಾವು ಮುಕ್ತವಾಗಿ ಸ್ವಾಗತಿಸ್ತೇವೆ. ಈಗಾಗಲೇ ವೇದಿಕೆಯಲ್ಲಿ ಇರುವಂತಹ ಹಿರಿಯರು ಹೇಳಿದಾಗೆ ಈ
ನಮ್ಮ ಸರ್ಕಾರದ ಋತು ತಾರಾ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಯಾಕೆ ಅಂತಂದ್ರೆ ಋತುಚಕ್ರ ಪ್ರತಿ ಮಹಿಳೆಯರಿಗೆ ಅದು ಪ್ರಕೃತಿ ನೀಡಿದಂತಹ ಒಂದು ವರ, ಅದು ಶಾಪ ಅಲ್ಲ ಅನ್ನುವ ಒಂದು ಮನೋಭಾವನೆಯನ್ನು ನಾವೆಲ್ಲ ಮಹಿಳೆಯರು ಮತ್ತು ಅದನ್ನ ನಂಬಿ ನಾವು ನಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಆ 5 ದಿವಸದಲ್ಲಿ ಪ್ರತಿ ಮಹಿಳೆಯರು ಕೆಲವರು ಒದ್ದಾಟ ಆಗುವಂಥದ್ದನ್ನು ನಾವು ಕಣ್ಣಾರೆ ನೋಡಿದ್ದೇವೆ, ಕೇಳಿದ್ದೇವೆ. ಅಯ್ಯೋ, ನಾವು ಮಹಿಳೆಯರಾಗೆ ಹುಟ್ಟಬಾರ್ದಿತ್ತಪ್ಪ ಅನ್ನುವ ಒಂದು ಮನಸ್ಥಿತಿಗೆ ಮೆನೋಪಾಸ್ ಆಗುವಾಗ ಮತ್ತೆ ಆ ಚಿಕ್ಕ ಮಕ್ಕಳು ಶಾಲೆಗೆ ಹೋಗದೆ ಒದ್ದಾಡುವುದನ್ನು ನೋಡಿದ್ದೇವೆ. ಇದಕ್ಕೆಲ್ಲ ಸರಿಯಾದ ಒಂದು ಮಾಹಿತಿ ಇಲ್ಲದೆ ಒಂದು ಆರೋಗ್ಯಪೂರ್ಣವಾದ ಆಹಾರ, ವ್ಯಾಯಾಮವನ್ನು ಪ್ರತಿ ಮಕ್ಕಳು, ಬಾಲಕಿಯರು ಮತ್ತು ಮಹಿಳೆಯರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಒಂದು ಸರಿಯಾದ ಒಳ್ಳೆಯಾದ ಒಂದು ಆರೋಗ್ಯಪೂರ್ಣವಾದ ಜೀವನವನ್ನು ನಡೆಸಬಹುದು. ಯಾಕೆಂತಂದ್ರೆ ಒಂದು 40-45 ಪ್ರಾಯ ಆಗುವಾಗ ಕೇವಲ ಆಹಾರ ಮಾತ್ರ ಅಲ್ಲ, ಅದಕ್ಕೆ ಬೇಕಾದಂತಹ ನಮ್ಮ ದೇಹಕ್ಕೆ ಬೇಕಾದಂತಹ ಪೌಷ್ಟಿಕಾಂಶ ಮತ್ತೆ ವೈಟಮಿನ್ಸ್ ಏನೇನಿರ್ತದೆ ಅದೆಲ್ಲ ಮಹಿಳೆಯರಿಗೆ ಒಂದು ಎಕ್ಸ್ಟ್ರಾ ಒಂದು ಆಹಾರದ ರೀತಿಯಲ್ಲಿ ನಾವು ತಗೊಳ್ಬೇಕಾಗ್ತದೆ. ಹಾಗೆ ಒಂದು ನಿಯಮಿತವಾದ ಒಂದು ವ್ಯಾಯಾಮ ಅದನ್ನು ಅಳವಡಿಸಿಕೊಂಡಲ್ಲಿ ಪ್ರತಿ ಮಹಿಳೆಯರು ಅರ್ಥಪೂರ್ಣವಾದ ಅದು ಆರೋಗ್ಯಕರವಾದ ಒಂದು ಜೀವನವನ್ನು ನಡೆಸಬಹುದು. ಮಹಿಳೆಯರು ಆ 40-45-50 ವರ್ಷದಲ್ಲಿ ತಮ್ಮ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ದೇ ಇದ್ರೆ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗುವಂತಹ ಮಾನಸಿಕ ಒತ್ತಡ, ಅದರಿಂದ ಆಗುವಂತಹ ಸ್ತನದ ಕ್ಯಾನ್ಸರ್ ಇರ್ಬೋದು, ನಮ್ಮ ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಹಾಗೆಯೇ ಹಲವಾರು ಕಾಯಿಲೆಗಳಿಗೆ ಅದು ಕಾರಣ ಆಗ್ತದೆ. ಆದ್ರಿಂದ ಒಂದು ಸಮತೋಲನವಾದ ಆಹಾರ ಪದ್ಧತಿ ಮತ್ತು ವ್ಯಾಯಾಮಗಳನ್ನು ನಾವೆಲ್ಲರೂ ಮಹಿಳೆಯರು ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ಮುಖ್ಯವಾದ ಒಂದು ವಿಷಯವನ್ನು ನಮ್ಮ ಈ ಸರ್ಕಾರದ ಋತುತಾರ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಮೂಲಕ ಪ್ರತಿ ಮನೆಗೆ ಮುಟ್ಟಿಸುವಂತಹ ಕಾರ್ಯಕ್ರಮವನ್ನು ಆರೋಗ್ಯ ಮಂತ್ರಿಗಳಾದ ಶ್ರೀಯುತ UT ಖಾದರ್ ಅವರು ಹಮ್ಮಿಕೊಂಡಿದ್ದಾರೆ. ಅದಕ್ಕೆಲ್ಲರೂ ನಾವೆಲ್ಲ ಅವರಿಗೆ ಸಾಥ್ ಕೊಡ್ತೇವೆ. ಹಾಗೂ ಇಂತಹ ಒಳ್ಳೆ ಕಾರ್ಯಕ್ರಮವನ್ನು ಎಲ್ಲ ಸಂಘ ಸಂಸ್ಥೆಗಳು ನಾವು ಮುಕ್ತವಾಗಿ ಸ್ವಾಗತಿಸಿ ಅದನ್ನು ಯಶಸ್ವಿಗೊಳಿಸ್ತೇವೆ ಹಾಗೂ ನಮ್ಮಿಂದ ಆಗುವಂತಹ ಎಲ್ಲ ಬೆಂಬಲವನ್ನು ನೀಡ್ತೇವೆ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಇದರಲ್ಲಿ ಈಗ ಸರ್ಕಾರದಿಂದ ಬರ್ತದೆ ಅಲ್ಲ, ಅದರ ಉದ್ದೇಶ ಎಲ್ಲ ನೆಕ್ಸ್ಟ್ ನಾವು ಮಂಗಳೂರಲ್ಲೂ ಎಲ್ಲ ಕಡೆ ಮಾಡ್ತೇವೆ ಸೇರಿಕೊಂಡು. ಇದರ ಬಗ್ಗೆ ಒಟ್ಟಾರೆಯಾಗಿ ಅವೇರ್ನೆಸ್ ಹೋಗ್ಬೇಕು ಅಂತ. ಏನು ಈ ಸಾಮಾಜಿಕ ಒಂದು ಪಿಡುಗಿದೆ, ಹಿಂದೆ ಎಲ್ಲ ಹೀಗೆ ರಾಜಾ ರಾಮ್ ಮೋಹನ್ ರಾಯರು ಬೇರೆ ಬೇರೆ ಹೆಣ್ಣು ಮಕ್ಕಳಿಗಿದ್ದ ಸಾಮಾಜಿಕ ಪಿಡುಗಳನ್ನು ತೆಗೆದ್ರು. ಆ ಕಾಲದಲ್ಲಿ ಕೂಡ ಈಗಲೂ ಈಗ 1% ಈಗ ಸ್ವಲ್ಪ ಇದರಲ್ಲೆಲ್ಲ ಇದೆ, ನಾವು ಇದೆ ಅದು ಇನ್ನೂ ಹೋಗ್ಬೇಕು. ಅವರಿಗೆ ಅಷ್ಟು ನಾನು ಹೇಳಿದಾಗೆ ಜಾಗೃತಿ ಮೂಡಿಸಿ ಇಂಥದ್ದೆಲ್ಲ ಆಗಬೇಕು. ಹೆಣ್ಣು ಸಮಾಜದ ಕಣ್ಣು. ಹೆಣ್ಣು ಮಕ್ಕಳು ಯಾವ ಮನೆಯಲ್ಲಿ ಆರೋಗ್ಯ ಆಗಿರ್ತಾರೋ, ಯಾವ ಮನೆಯ ತಾಯಿ ಆರೋಗ್ಯವಾಗಿರ್ತಾರೋ ಆ ಮನೆ ಬೆಳಗ್ತದೆ, ಆ ಮನೆ ಎಲ್ಲ ಕುಟುಂಬದ ಸದಸ್ಯರು ಬೆಳಗ್ತಾರೆ. ಖಂಡಿತ ತಾಯಿ ಆರೋಗ್ಯ ಇದ್ದ ಮನೆ ಎಲ್ಲ ಆ ಮನೆ ಬೆಳಗ್ತದೆ ಅಂತ ಅರ್ಥ. ಹಾಗಾಗಿ ಎಲ್ಲ ಮನೆಯ ತಾಯಂದಿರು, ಹೆಣ್ಣು ಮಕ್ಕಳು, ಇಡೀ ಪುರುಷರನ್ನು ಗಂಡು ಮಕ್ಕಳನ್ನು ಕೂಡ ಬೆಳೆಸುವುದೇ ತಾಯಿ. ಅವಳ ಆರೋಗ್ಯ ಇದ್ರೆ ಎಲ್ಲರೂ ಅತ್ಯುತ್ತಮವಾಗಿ ಸಮಾಜ ಬೆಳೀತದೆ, ಮನೆ ಬೆಳೀತದೆ. ಹಾಗಾಗಿ ಅವಳ ಆರೋಗ್ಯ, ಅವಳ ಕಾಳಜಿ ಒಂದು ಸಮಾಜವು ಕೂಡ ಗೌರವಿಸಬೇಕು ಅಂತ ನಾವು ಈ ಕಾರ್ಯಕ್ರಮದ ಮುಖಾಂತರ ತಮಗೆ ಇನ್ನಷ್ಟು ಮಾಹಿತಿಗಳನ್ನು ಮುಂದಕ್ಕೂ ಕೂಡ ನೀಡಲಿಕ್ಕಿದ್ದೇವೆ. ಹಾಗಾಗಿ ನಮಗೆ ಇಂತಹ ಕಾರ್ಯಕ್ರಮದಲ್ಲಿ ತಾವು ಕೂಡ ನಮಗೆ ತುಂಬ ಸಹಕಾರವನ್ನು ನೀಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು.